ಆರೋಗ್ಯ ಜಾಗೃತಿ ಪ್ರತಿಯೊರಿಯಾಗಲ ಅಗತ್ಯ ಐಟ್ಲ ಪೊಲೀಸ್ ಇಲಾಖೆಯ ಒತ್ತಡದ ನಡುಟು ಕೆಲಸ ಮಲ್ಪನಾಗ ಆರೋಗ್ಯದ ಬಗೆಟ್ ಕಾಳಜಿ ಬೋರ್ಡೊಂದು ಕುಡ್ಲಾ ಪೊಲೀಸ್ ಕಮಿಷನರ್ ಸಂದೀಪ್ ಪಾಟೀಲ್ ಪಂತೆರ ಕುಡ್ಲಾ ನಗರ ಪೊಲೀಸ್ ಬೊಕ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್ ದಿವನ್ನ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಉದಿಪನ ಮಲ್ತದು ಆರ್ಪಾತಿರಿಯರ ಕುಡ್ಲಾ ನಗರ ಪೊಲೀಸ್ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಬೊಕ್ಕ ಪರಿವರ್ತನಾ ಚಾರಿಟೇಬಲ್ ಟ್ರಸ್ಟ್ ಒಟ್ಟು ಸೇರಿಕೆಡ ವಿಶ್ವ ಪುಗೆರದಾಂತಿನ ದಿನಾಚರಣೆ ಲೆಕ್ಕುಡು ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಶುಕ್ರವಾರ ಕುಡ್ಲಾಡ ನಡೆತಂಡ ಕುಡ್ಲಾ ಪೊಲೀಸ್ ಕಮಿಷನರ್ ಸಂದೀಪ್ ಪಾಟೀಲ್ ಕಾರ್ಯಕ್ರಮ ಉದಿಪನ ಮಲ್ತೆರ ಸಂದೀಪ್ ಪಾಟೀಲ್ ಪಾತಿರ್ದು ಪ್ರತಿಯೊರಿಯಗ್ಲ ಆರೋಗ್ಯ ಜಾಗೃತಿ ಅಗತ್ಯ ಐಟ್ಲ ಒತ್ತಡೋಡು ಕೆಲಸ ಮಲ್ಪನ ಪೊಲೀಸ್ ಇಲಾಖೆದಗಳಿಗೆ ಆರೋಗ್ಯದ ಬಗೆಟ್ ಜಾಗೃತಿ ಭಾರಿ ಅಗತ್ಯ ಮಾತಾ ಆಸ್ಪತ್ರೆಲು ಈ ಬಗೆಟ್ ಕಾಳಜಿ ದಿತ್ತೊಂಡಗೆಡ್ಡೆ ಪೊಲೀಸ್ ಇಲಾಖೆಲ ವರ್ಷೊಡರ ಪೊಲೀಸರಿಗೆ ಆರೋಗ್ಯ ಪರೀಕ್ಷಾ ಶಿಬಿರನು ನಡಪೊಂದು ಬೈದನಂದು ಪಂಡಿರ ಎಲ್ಲ ವೃತ್ತಿಗಳನ್ನು ನೋಡಿದ್ರೆ ನಮ್ಮ ಪೊಲೀಸ್ ಇಲಾಖೆಗೆ ಹೆಲ್ತ್ ಅವೇರ್ನೆಸ್ ಭಾಳ ಮುಖ್ಯ. ಯಾಕಂದರೆ ನಾವು ಯಾವ ಥರದ ಒಂದು ಕೆಲಸದ ಒತ್ತಡದಲ್ಲಿ ಕೆಲಸ ಮಾಡ್ತೀವಿ, ಪ್ರೆಷರಲ್ಲಿ ಕೆಲಸ ಮಾಡ್ತೀವಿ, ಅದರಲ್ಲೆಲ್ಲ ಈ ಕೆಲಸದಲ್ಲಿ ನಾವು ಎಲ್ಲೋ ನಮ್ಮ ಪರ್ಸ್ನಲ್ ಹೆಲ್ತನ್ನು ನಾವು ಕಡೆಗಣಿಸ್ತೀವಿ. ಆಗಿಂದಾಗ ಹೋಗಿ ಚೆಕಪ್ ಮಾಡೋದು ಅದೆಲ್ಲ ಬಿಟ್ಟು ಸಮಸ್ಯೆ ಭಾಳ ಜಾಸ್ತಿ ಆದಾಗ ನಾವು ಅದ್ರ ಬಗ್ಗೆ ಗಮನ ಕೊಡ್ತೀವಿ. ಸೊ ಆ ರೀತಿ ಆಗದೆ ಹೆಚ್ಚಿನ ಇಂಥ ಒಂದು ಹೆಲ್ತ್ ಅವೇರ್ನೆಸ್ ಕ್ಯಾಂಪ್ಸ್ ಮಾಡೋದು ಮತ್ತು ಕೆಲವು ಹಾಸ್ಪಿಟಲ್ಸ್ ಮುಂದೆ ಬಂದು ನಮಗೆಲ್ಲ ಫ್ರೀ ಮೆಡಿಕಲ್ ಚೆಕಪ್ ಎಲ್ಲ ಕೊಟ್ಟರೆ ನಮಗೆ ಭಾಳ ಹೆಲ್ಪ್ ಆಗುತ್ತೆ. ಅದಕ್ಕೆ ಎಜೆ ಹಾಸ್ಪಿಟಲ್ ಅವರು ಮುಂದಾಗಿದ್ದಾರೆ. ನಮ್ಮ ಟಿವಿ ನಿರ್ದೇಶಕರು ಡಾಕ್ಟರ್ ಶಿವಶರಣ್ ಶೆಟ್ಟಿ ಎಜೆ ಡೆಂಟಲ್ ಇನ್ಸ್ಟಿಟ್ಯೂಟ್ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಬುಕ ಪರಿವರ್ತನಾ ಚಾರಿಟೇಬಲ್ ಟ್ರಸ್ಟ್ ಮುಖ್ಯಸ್ಥರು ಪಾಲ್ಗೊಳ್ಳುತ್ತಾರೆ.